ಮಂಗಳೂರಿನ ಅಥ್ಲೆಟಿಕ್ಸ್ ಅಕಾಡೆಮಿಯಾದ ಮಂಗಳ ಅಥ್ಲೀಟ್ ವತಿಯಿಂದ ಮಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಅಥ್ಲೆಟಿಕ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ರೈಸಿಂಗ್ ಚಾಂಪಿಯನ್ ಕ್ಯಾಂಪ್ 2025 ಎಂಬ ಅಥ್ಲೆಟಿಕ್ಸ್ ಸಮ್ಮರ್ ಕ್ಯಾಂಪ್ನ ಉದ್ಘಾಟನಾ ಕಾರ್ಯಕ್ರಮವು ನಗರದ ಮಂಗಳ ಸ್ಟೇಡಿಯಂನಲ್ಲಿ ನಡೆಯಿತು. ಜಿಲ್ಲೆಯ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಾಗಿ ವಿಶೇಷ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕೋಚ್ ಆಗಿರುವ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ರೈಸಿಂಗ್ ಚಾಂಪಿಯನ್ಸ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ. ಸಹಾಯಕ ಕೋಚ್ ಆಗಿರುವ ನಾಗರಾಜ್ ಎಚ್ಕೆ, ರಾಯಲ್ ಡಿಸಿಲ್ವಾ, ರೋಷನ್, ತ್ರಿವೇಣಿ, ಹರಿಣಾಕ್ಷಿ, ಜಸ್ಮಿತಾ ಅವರು ಕ್ರೀಡಾ ತರಬೇತಿಯನ್ನ ನೀಡುತ್ತಿದ್ದಾರೆ. ರೈಸಿಂಗ್ ಚಾಂಪಿಯನ್ಸ್ ಕ್ಯಾಂಪ್ 2025ರ ಉದ್ಘಾಟನಾ ಕಾರ್ಯಕ್ರಮವು ನಗರದ ಮಂಗಳ ಸ್ಟೇಡಿಯಂನಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಲಾರೆನ್ಸ್ ಡಿಸೋಸ ಅವರು ಮಾತನಾಡಿ, ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ರೆ ಉದ್ಯೋಗದಲ್ಲಿ ವಿಫುಲ ಅವಕಾಶವಿದೆ. ಇಂತಹ ಶಿಬಿರದ ಪ್ರಯೋಜನವನ್ನ ಮಕ್ಕಳು ಪಡೆದುಕೊಳ್ಳಬೇಕು ಎಂದರು. ಈ ಮಂಗಳ ಅಥ್ಲೆಟಿಕ್ಸ್ನ ಪದಾಧಿಕಾರಿಗಳಿದ್ದಾರೆ. ನನಗೆ ಗೊತ್ತಿಲ್ಲ ಅವರು ಎಷ್ಟು ಒಲಿಂಪಿಕ್ಸ್ ಪದಕವನ್ನು ತಗೊಂಡಿದ್ದಾರಂತ. ಆದರೆ ಆ ಅಥ್ಲೆಟಿಕ್ಸ್ನ ಆ ಒಂದು ಸಂಸ್ಥೆಯಲ್ಲಿರುವಂಥವರು ಎಲ್ಲರೂ ಸರ್ಕಾರಿ ಉದ್ಯೋಗಿಗಳು. ಇದು ನೆನಪಲ್ಲಿರಲಿ. ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಯಾವುದೇ ಒಂದು ಇಲಾಖೆಯಲ್ಲಿ ಇವರೊಂದು ತಮ್ಮ ಸುಸ್ಥಿರವಾದಂಥ ಒಂದು ಉದ್ಯೋಗವನ್ನು ಈ ಸ್ಪೋರ್ಟ್ಸ್ ಮೂಲಕ ತಗೊಂಡಿದ್ದಾರೆ. ಸ್ಪೋರ್ಟ್ಸ್ ಮೂಲಕ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಂದೆ ತಾಯಿಗಳಿಗೆ ಒಂದು ಜಾಬ್ ಸೆಕ್ಯೂರಿಟಿ ಸಹ ಇದರಿಂದ ಬರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೋಲ್ಡ್ ಮೆಡಲ್ ಮಾತ್ರ ಅಲ್ಲ ಅಥವಾ ಅವಾರ್ಡ್ ಮಾತ್ರ ಅಲ್ಲ, ಒಂದು ಉದ್ಯೋಗಕ್ಕೆ ಒಂದು ವಿಪುಲ ಅವಕಾಶ. ಕ್ರೀಡಾ ಪ್ರವರ್ತಕ ಮತ್ತು ಕ್ರೀಡಾ ಆಡಳಿತಾಧಿಕಾರಿ ಕೆ ತೇಜೋಮಯ್ಯ ಅವರು ಮಾತನಾಡಿ, ಮಕ್ಕಳಿಗೆ ಎಳೆಯ ಪ್ರಾಯದಲ್ಲಿ ಕ್ರೀಡಾ ತರಬೇತನ್ನಾಗೊಳಿಸಿದ್ರೆ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯ. ಅಥ್ಲೆಟಿಕ್ಸ್ನ ಮುಖ್ಯ ಕೋಚ್ ಆಗಿರುವ ದಿನೇಶ್ ಕುಂದರ್ ಅವರಲ್ಲಿ ತರಬೇತುಗೊಂಡ ವಿದ್ಯಾರ್ಥಿಗಳು ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಎಲ್ಲಕ್ಕೂ ಮುಖ್ಯವಾಗಿ ಇದನ್ನು ಅಂದಿನಿಂದ ಇಂದಿನವರೆಗೆ ಪ್ರಯೋಗಿಸ್ತಿರುವಂಥ ದಿನೇಶ್ ಕುಂದರ್ ಅವರ ಸಾಹಸ, ಇದೊಂದು ಅವ್ರದ್ದು ಸಾಧನೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತೇಳಿದರೆ ಈ ಸಾಧನೆಯನ್ನು ನಾನು ಹೇಳ್ತಾ ಹೋದರೆ ಬಹಳ ಉದ್ದವಾಗಿರ್ಬೋದು. ಅವರು ಚಿಕ್ಕದಾಗಿ ಒಂದು ಭಾಷಣ ಹೇಳಲಿಕ್ಕೆ ಹೇಳಿದರು. ಆದರೆ ಇವತ್ತು ನಾನು ಕೂಡ ಈ ಸ್ಥಾನದಲ್ಲಿ ನಿಂತಿರಬೇಕಾದ್ರೆ ನಾನು ಕೂಡ ನಿಮ್ಮಾಗೆ ಒಂದು ಎಥ್ಲೆಟ್ ಆಗಿದ್ದು ಇದೆ. ಆಗ ಈ ಸ್ಟೇಡಿಯಂ ಇರಲಿಲ್ಲ, ಓಪನ್ ಗ್ರೌಂಡ್ನಲ್ಲಿ ನಮ್ಮ ಹ್ಯಾಮರ್ ಥ್ರೋ ಅಲ್ಲಿ ಇರಲಿಲ್ಲ, ಕೇಜ್ ಯಾವುದು ಇರಲಿಲ್ಲ. ನಾವು ಹ್ಯಾಮರ್ ಥ್ರೋ, ಎದುರಿಗೆ ಲೋಕನಾಥ್ ಬೋಳಾರವರು ಡಿಸ್ಕಸ್ ಥ್ರೋ, ದಿನೇಶ್ ಕುಂದರ್ ಅವರು ಶಾರ್ಟ್ ಪುಟ್, ಇದನ್ನೆಲ್ಲ. ಆಮೇಲೆ ಬಾಕಿ ಟ್ರ್ಯಾಕಲ್ಲಿ ನಾನು ಹೇಳಿದಂಥ ಎಲ್ಲ ನನ್ನ ಜೂನಿಯರ್ ಅಥ್ಲೆಟ್ಸ್ಗಳು ಇಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ದಿನಗಳು. ಎಲ್ಲರೂ ಅವರವರ ಕ್ರೀಡಾ ಸಾಧನೆಯಿಂದ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೀರ್ತಿ ಪಾರ್ಶ್ವವಾಗಿ ಬಂದಿದ್ದಾರೆ ಅವರು. ದಕ್ಷಿಣ ಕನ್ನಡ ಮಂಗಳೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಸ ಅವರು ಮಾತನಾಡಿ, ಕ್ರೀಡೆಯಿಂದ ನಮ್ಮ ಜೀವನಕ್ಕೆ ಯಶಸ್ಸು ಸಿಗ್ತದೆ. ನೀವೆಲ್ಲರೂ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಂಡು ಉತ್ತಮ ಕ್ರೀಡಾಪಟುಗಳಾಗಿ ಎಂದು ಶುಭ ಹಾರೈಸಿದರು. ಒಂದು ತಿಂಗಳು ಹಮ್ಮಿಕೊಳ್ಳಲಾದ ರೈಸಿಂಗ್ ಚಾಂಪಿಯನ್ಸ್ ಕ್ಯಾಂಪ್ 2025ರ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಗೌರವಾನ್ವಿತ ಶ್ರೀ ಲಾರೆನ್ಸ್ ಡಿಸೋಸ, ದಕ್ಷಿಣ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರು ರವರೇ, ಅದೇ ರೀತಿ ಹಿರಿಯರು, ಮಾರ್ಗದರ್ಶಕರು, ಇದೇ ಮಂಗಳ ಸ್ಟೇಡಿಯಂ ಅವರ ಮೂಲ ಮನೆ ಅಂತ ಹೇಳಿದವರು,
ಮತ್ತು ಕ್ರೀಡೆಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟವರು. ಜಿಲ್ಲಾ ಕ್ರೀಡಾಂಗಣ ಸಮಿತಿಯಲ್ಲಿ ಹಲವು ವರ್ಷಗಳಿಂದ ಅವರು ಒಂದು ಪರ್ಮನೆಂಟ್ ಎಕ್ಸ್ ಆಫೀಷಿಯಲ್ ಮೆಂಬರ್ ಇದ್ದಾಗಿದ್ದವರು. ಎಲ್ಲದಕ್ಕೆ ಮಾರ್ಗದರ್ಶನ ಮಾಡುವರು ಹಿರಿಯರಾಗಿರುವಂಥ ಮಾಜಿ ಮೂಡ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ತೇಜೋಮಯ ಸರ್ ಅವರೇ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಾಗಲಿ ಶ್ರಮ ವಹಿಸುವವರು ನಮ್ಮ ಕೃಷ್ಣ ಶೆಣೈ ಅವರು. ಯೂನಿಯನ್ ಬ್ಯಾಂಕ್ನ ಅಧಿಕಾರಿ ಮತ್ತು ಸ್ಥಾಪಕ ಸದಸ್ಯೆ ರೀಟಾ ಅವರು ಮಾತನಾಡಿ, ಅಥ್ಲೆಟಿಕ್ಗೆ ಉತ್ತಮ ತರಬೇತುದಾರರಿದ್ದರೆ ಉತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡಲು ಸಾಧ್ಯ ಎಂದು ಹೇಳಿದರು. Such a beautiful place, such a beautiful sight with so beautiful young children, the rising champions of Mangala Stadium. ನಿಮಗೆಲ್ಲರಿಗೆ ಶುಭಾಶಯಗಳು. ಯಾಕಂತ ಹೇಳಿದರೆ ಈ ಮಕ್ಕಳನ್ನು ನೀವು ಇಲ್ಲಿ ತಂದಿದ್ದೀರಾ, ಅವರಿಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅಂತಹ ಪ್ರೋತ್ಸಾಹಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಈ ಛಲ ಮಂಗಳ ಆ್ಯಥ್ಲೀಟ್ಸಲ್ಲಿ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕೋಚ್ ಆಗಿರುವ ದಿನೇಶ್ ಕುಂದರ್ ಅವರು ಮಾತನಾಡಿ, ಕ್ರೀಡಾ ತರಬೇತಿ ಶಿಬಿರದಲ್ಲಿ ಅಥ್ಲೆಟಿಕ್ಸ್ನ ಸ್ಥಾಪಕ ಸದಸ್ಯರನ್ನ ಒಂದುಗೂಡಿಸುವ ಕೆಲಸ ಆಗಿದೆ ಎನ್ನಲು ಹೆಮ್ಮೆ ಇದೆ ಎಂದು ಹೇಳಿದರು. ಈ ಒಂದು ಕ್ರೀಡಾ ತರಬೇತಿ ಶಿಬಿರವನ್ನು ನಾನು ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಫೌಂಡರ್ ಮೆಂಬರ್ಸನ್ನು ಎಲ್ಲರನ್ನ ಒಟ್ಟಿಗೆ ಕೂಡಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ನನಗೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಈ ವೇದಿಕೆಯಲ್ಲಿ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೂ ಅವರು ನನ್ನ ಬೆನ್ನ ಹಿಂದೆ ಇದ್ದು ನನಗೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸೋಮವಾರದಿಂದ 4:45ಗೆ ಎಲ್ಲ ಮಕ್ಕಳು ಬರಬೇಕು, ಪೇರೆಂಟ್ಸ್ ಕೂಡ ಬರಬೇಕು. ದಿನಂಪ್ರತಿ ಪ್ರಾಕ್ಟೀಸ್ ಇದೆ. ಮತ್ತು ಇನ್ನೊಂದು 3-4 ದಿವಸದ ಪ್ರಾಕ್ಟೀಸ್ನ ನಂತರ ಬೀಚ್ ವರ್ಕೌಟ್ ಕೂಡ ನಾವು ಮಾಡಬೇಕಂತ ಆಲೋಚನೆಯಲ್ಲಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಯಾದ ಕ್ರೀಡಾ ಸಾಧಕ ಮನ್ವೀರ್ ಶೆಟ್ಟಿ ಅವರನ್ನ ಗಣ್ಯರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಂಗಳ ಅಥ್ಲೆಟಿಕ್ಸ್ ಕ್ಲಬ್ನ ಖಜಾಂಚಿ ಸ್ಟೀವನ್ ಡಯಾಸ್, ಅಥ್ಲೆಟಿಕ್ ಅಸೋಸಿಯೇಷನ್ನ ಖಜಾಂಚಿ ಕೃಷ್ಣ ಶೆಣೈ, ಮಂಗಳ ಅಥ್ಲೆಟಿಕ್ಸ್ನ ಅಧ್ಯಕ್ಷರು ಮತ್ತು ಸದಸ್ಯರು, ಪೋಷಕರು ಈ ವೇಳೆ ಉಪಸ್ಥಿತರಿದ್ದರು. ತರಬೇತುದಾರರಾದ ಹರಿಣಾಕ್ಷಿ ರಾಧಾಕೃಷ್ಣ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಶರತ್ ಸಾಧ್ಯನ್, ವಿ4 ನ್ಯೂಸ್, ಮಂಗಳೂರು.